ಮಂಗಳೂರು ಹಂಪನಕಟ್ಟೆ ವಿಶ್ವವಿದ್ಯಾನಿಲಯವು ಹಿಜಾಬ್ ವಿವಾದದಿಂದ ಮತ್ತೆ ಸುದ್ದಿಯಾಗಿತ್ತು. ಸದ್ಯ ಕಾಲೇಜಿನಲ್ಲಿ ಶಾಂತಿಯ ವಾತಾವರಣ ನೆಲೆಯಾಗುವಂತೆ ಕಂಡುಬರ್ತಾ ಇಲ್ಲ. ಹಿಜಾಬ್ ವಿವಾದ ಹಸಿಯಾಗಿರುವಂತೆಯೇ ಕಾಲೇಜಿನ ವಿದ್ಯಾರ್ಥಿಯೊಬ್ಬರು ವೀರ ಸಾವರ್ಕರ್ ಫೋಟೋವನ್ನ ತರಗತಿಯಲ್ಲಿ ಅಳವಡಿಸುವ ಮೂಲಕ ಮತ್ತೆ ವಿವಾದಕ್ಕೆ ಕಾರಣವಾಗಿದ್ರು. ಇದೀಗ ಇಂದು ಇದೇ ವಿವಾದ ಮತ್ತೆ ಮುಂದುವರೆದಿದ್ದು ವಿದ್ಯಾರ್ಥಿ ತಂಡಗಳ ನಡುವೆ ಹೊಡೆದಾಟ ನಡೆದಿದೆ. ಕಾಲೇಜಿನಲ್ಲಿ ವಿದ್ಯಾರ್ಥಿ ತಂಡಗಳ ಮಧ್ಯೆ ಹೊಡೆದಾಟ ನಡೆದಿದ್ದು 3 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಅಬುಬಕರ್ ಸಿದ್ದಿಕ್, ಮಹಮ್ಮದ್ ಮನ್ಸೂರ್, ಮಹಮ್ಮದ್ ಫಾಜ್ ಎಂದು ಗುರುತಿಸಲಾಗಿದ್ದು ಇವರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಂದು ಬೆಳಗ್ಗೆ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳು ಕ್ಯಾಂಟೀನ್ ಬಳಿಯಿಂದ ಹೋಗುವಾಗ ಸಾವರ್ಕರ್ ಭಾವಚಿತ್ರ ಅಳವಡಿಸಿದ್ದು ಯಾಕೆ ಎಂದು ಪ್ರಶ್ನಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಎಂದು ಒಂದು ಸಮುದಾಯದ ವಿದ್ಯಾರ್ಥಿಗಳು ಆರೋಪವನ್ನ ಮಾಡಿದ್ದಾರೆ. ಇದೇ ವೇಳೆ ಇನ್ನೊಂದು ಸಂಘಟನೆಯ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಪ್ರತಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಡಿಸಿಪಿ ಹರಿರಾಮ್ ಶಂಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕ್ಯಾಂಪಸ್ಗೆ ಭೇಟಿ ನೀಡಿ ಸಿಸಿಟಿವಿ ಪರಿಶೀಲಿಸಿ ಆಡಳಿತ ಮಂಡಳಿಯೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಗಾಯಾಳು ವಿದ್ಯಾರ್ಥಿಗಳಿಂದಲೂ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಈ ಬಗ್ಗೆ ಪಣಂಬೂರು ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನ ಘಟಕ ಕಾಲೇಜ್ ಏನಿದೆ, ಇಲ್ಲಿ ವಿದ್ಯಾರ್ಥಿಗಳು ಮೊನ್ನೆ ದಿನ ಏನಿದೆ ತರಗತಿ ಒಳಗಡೆ ಒಂದು ಸಾವರ್ಕರ್ನ ಭಾವಚಿತ್ರವಿರುವಂಥ ಫೋಟೋವನ್ನು ತರಗತಿಯಲ್ಲಿ ಹಾಕಿದ್ರು ಅಂತ ಹೇಳಿ ಒಂದು ವಿಷಯ ಆಗಿತ್ತು. ಅದಾದ ನಂತರ ಪ್ರಿನ್ಸಿಪಲ್ ಹೇಳಿದ ನಂತರ ಆ ವಿದ್ಯಾರ್ಥಿಗಳು ಆ ಫೋಟೋವನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಇವತ್ತು ಕ್ಯಾಂಟೀನ್ ಹತ್ರ ಫೋಟೋ ಹಾಕಿದಂಥ ವಿದ್ಯಾರ್ಥಿಗಳು ಹೋಗ್ಬೇಕಾದ್ರೆ ಒಂದು 4 ಜನ ವಿದ್ಯಾರ್ಥಿಗಳು ಬಂದು ತರಗತಿ ಒಳಗಡೆ ಸಾವರ್ಕರ್ನ ಫೋಟೋ ಹಾಕಿದ್ದು ನೀವೇ ಅಲ್ವಾ ಅಂತ ಪ್ರಶ್ನೆ ಮಾಡಿ ಆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಈ ಹಲ್ಲೆ ಏನಿದೆ ಇದೊಂದು ಖಂಡನೀಯ ವಿಷಯ ಆಗಿದೆ. ವಿದ್ಯಾರ್ಥಿಗಳು ಮೊನ್ನೆ ಮಾಡಿದಂಥ ವಿಷಯಕ್ಕೆ ಪ್ರಿನ್ಸಿಪಲ್ ಹೇಳಿದ ತಕ್ಷಣ ಫೋಟೋವನ್ನು ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ಸಾವರ್ಕರ್ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋವನ್ನು ತರಗತಿಯಲ್ಲಿ ಹಾಕಿದ್ದಕ್ಕೆ ವಿದ್ಯಾರ್ಥಿಗಳು ಇನ್ನೊಬ್ಬ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಆದರೆ ತರಗತಿಯ ಒಳಗಡೆ ಇನ್ನು ಯಾವ ರೀತಿಯಾದ ಮನೋಭಾವನೆಗಳು ಇದ್ದಾವೆ ಅಂತ ನಮಗೆ ಕಾಣಿಸ್ತಾ ಇದೆ. ಅದರಿಂದ ಮಾಡಿರುವಂಥ ವಿದ್ಯಾರ್ಥಿಗಳ ವಿರುದ್ಧ, ಹಲ್ಲೆ ಮಾಡಿರುವಂಥ ವಿದ್ಯಾರ್ಥಿಗಳ ವಿರುದ್ಧ ಏನಿದೆ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಕಾಲೇಜಿನ ಆಡಳಿತ ಮಂಡಳಿ ಜೊತೆ ಹಾಗೆ ಪೊಲೀಸ್ ಇಲಾಖೆ ಹತ್ರ ಕೇಳ್ಕೊಳ್ತೇವೆ.